ಇಲ್ಲಿ ಜಯಕುಮಾರ್ ಅವರು ಕೂಡ ನಮಗೆ ಒಂದು ರೋಟರಿ ಸಮುದಾಯಗಳ ಆರಂಭ ಮಾಡಲಿಕ್ಕೆ ಅವರೇ ಕಾರಣೀಭೂತರಾಗಿರ್ತಕ್ಕಂಥ ಒಂದು ಸೀನಿಯರ್ ರೊಟೇರಿಯನ್ ಅವರೀಗ ಮಂಗಳೂರಿನಲ್ಲಿ ಪದಾಧಿಕಾರಿಯಾಗಿದ್ದರೂ ಕೂಡ ಪ್ರತಿ ವರ್ಷವೂ ಈ ಒಂದು ಕಾರ್ಯಕ್ರಮಕ್ಕೆ ಕಾಳಜಿಯನ್ನು ವಹಿಸಿ ಇವರಿಗೆ ಮಾರ್ಗದರ್ಶನಗಳನ್ನು ಮಾಡ್ತಾ ಇರುವಂಥವರು. ಹಾಗೆ ಇವರೆಲ್ಲರ ಸೇರುವಿಕೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ರೆ ಮುಖ್ಯವಾಗಿ ಬೇಕಾದವರು ಎನಿಮಲ್ ಕೇರ್ ಟ್ರಸ್ಟ್ ಮಂಗಳೂರು ಅಲ್ವಾ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಸುಪ್ರಿಯಾ ಎನಿಮಲ್ ಕೇರ್ ಟ್ರಸ್ಟ್ ಮಂಗಳೂರು ಇವರು ಮತ್ತು ಅವರ ಸಿಬ್ಬಂದಿ ವರ್ಗದವರೆಲ್ಲ ಆಗಮಿಸಿದ್ದಾರೆ. ಚಾರ್ಲ್ಸ್ ಅವರು ದಯವಿಟ್ಟು ಎನಿಮಲ್ ಕೇರ್ ಟ್ರಸ್ಟ್ನ ಚಾರ್ಲ್ಸ್ ಅವರು ದಯವಿಟ್ಟು ಬನ್ನಿ. ಆಮೇಲೆ ನಮ್ಮ ಶಾರದಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಎಲ್ಲ ಇದ್ದಾರೆ, ಅವರೆಲ್ಲರನ್ನು ಅದರ ಜೊತೆಗೆ ಬನ್ನಿ ಚಾರ್ಲ್ಸ್. ಹಾಗೆ ಎಲ್ಲರನ್ನು ಕೂಡ ಆಯಾಯ ಈ ಸಂಯುಕ್ತ ಸಮಿತಿಯ ವತಿಯಿಂದ, ಅಧ್ಯಕ್ಷರ ವತಿಯಿಂದ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಒಂದು ಆಯೋಜನೆ ವತಿಯಿಂದ ಗೌರವಪೂರ್ಣವಾಗಿ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಜೊತೆಗೆ ಪ್ರೊಫೆಸರ್ ಹಾಗೂ ಅಬ್ಬಕ್ಕ ಟಿವಿಯ ಮುಖ್ಯಸ್ಥರು ಕೂಡ ಬಂದಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸುವುದರೊಂದಿಗೆ ಈ ಕಾರ್ಯಕ್ರಮದ ಬಗ್ಗೆ ಎರಡು ಮಾತನಾಡಬೇಕಂತೇಳಿ ಶಾಂತರಾಮ್ ಅವರು ದಯವಿಟ್ಟು ಒಂದು ಪ್ರೆಸಿಡೆಂಟ್ ಅವರು ದಯವಿಟ್ಟು ಒಂದು ಮಾತನಾಡಬೇಕಾಗಿದೆ. ಎಲ್ಲರಿಗೂ ನಮಸ್ತೆ, ಶುಭ ಮುಂಜಾನೆಯ ಶುಭ ವಂದನೆಗಳು. ರೋಟರಿ ಕ್ಲಬ್ ಮಂಗಳೂರು ಪೂರ್ವ ನಮ್ಮ ಅಂಗಸಂಸ್ಥೆ ರೋಟರಿ ಸಮುದಾಯ ದಳ ಹಾಗೂ ಯುವ ವಾಹಿನಿ ಕೊಲ್ಯ, ಶಾರದಾ ಮಹೋತ್ಸವ ಸಮಿತಿ ಹಾಗೂ ಎನಿಮಲ್ ಕೇರ್ ಟ್ರಸ್ಟ್ ಇವರೆಲ್ಲ ಸಹಯೋಗದಿಂದ ಇವತ್ತು 20ನೇ ವರ್ಷದ ಆ್ಯಂಟಿ ರ್ಯಾಬೀಸ್ನ ವ್ಯಾಕ್ಸಿನೇಷನ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೇವೆ. ಸರಿಸುಮಾರು 175ರಿಂದ 200 ನಾಯಿಗಳು ಪ್ರತಿ ವರ್ಷ ಲಸಿಕೆ ಹಾಕಿಕೊಳ್ಳಿಸ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ ಇದು ಯಾಕೆ ಹಾಕ್ತಾ ಇದ್ದೇವೆ ಅಂತ. ಇದರ ಒಂದು ವೇಳೆ ಹಾಕದೇ ಇದ್ದರೆ ಇದರ ದುಷ್ಪರಿಣಾಮ. ಇವಾಗ ತಾನೇ ನಮ್ಮ ಮಿತ್ರ ಜಯಕುಮಾರ್ ಹೇಳಿದಾಗೆ ಇಲ್ಲಿಯ ಜಲಂಧರ್ ರೈ ಅಂತ ಒಬ್ಬ ಮನುಷ್ಯರು, ಒಳ್ಳೆಯ ಮನುಷ್ಯ, ಅವರಿಗೆ ಕಚ್ಚಿಲ್ಲ ನಾಯಿ, ಜಸ್ಟ್ ಒಂದು ಅದರ ಉಗುರು ತಾಗಿ ಅವರು ಅವರ ಪ್ರಾಣವನ್ನೇ ಕಳೆದುಕೊಳ್ಳಬೇಕಾಯಿತು. ಹಾಗಾಗಿ ಎಲ್ಲ ಗೊತ್ತು, ಒಂದು ವೇಳೆ ಒಂದು ಲಸಿಕೆ ಹಾಕಿಕೊಳ್ಳದಿದ್ದರೆ ಎಂತಹ ಅನಾಹುತ ಆಗುತ್ತಾ ಇದೆ ಅಂತ. ಆ ಮೂಕ ಪ್ರಾಣಿಗಳಿಗೆ ನಾವು ಏನು ಸೇವೆ ಮಾಡ್ತಾ ಇದ್ದೇವೆ ಅದು ಖಂಡಿತ ಜನ, ಜಗ ಮತ್ತು ದೇವರು ಮೆಚ್ಚುವಂತಹ ಕೆಲಸ. ಇದರಿಂದ ಖಂಡಿತವಾಗಿಯೂ ತುಂಬ ಜನ ಪ್ರಯೋಜನ ಪಡ್ಕೊಳ್ತಿದ್ದಾರೆ. ನಾಯಿ ಮಾಲಕರು, ನಾಯಿಗೆ ಮಾತಾಡಲಿಕ್ಕೆ ಬರೋದಿಲ್ಲವಾದರೂ ಅದಕ್ಕೆ ಅದರದ್ದೇ ಆದ ಫೀಲಿಂಗ್ ಇದೆ. ಖಂಡಿತ ನಾವೊಂದು ಮೂಕ ಪ್ರಾಣಿಯನ್ನು ರಕ್ಷಣೆ ಮಾಡುತ್ತಾ ಇದ್ದೇವೆ ಹಾಗೂ ನಾವು ಸಹ ಅದರಿಂದ ರಕ್ಷಣೆ ಪಡ್ಕೊಳ್ತಾ ಇದ್ದೇವೆ. ಇಂತಹ ಕಾರ್ಯ ಇನ್ನಷ್ಟು ಮುಂದಿನ ದಿನಗಳ ಆಗಲಿ, ದೇವರು ಇನ್ನಷ್ಟು ಮಾಡುವಂಥ ಧೈರ್ಯ ಶಕ್ತಿ ಕೊಡಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ವಂದನೆಗಳು. ಇದೀಗ ನಮ್ಮ ರೋಟರಿ ಪ್ರೆಸಿಡೆಂಟ್, ಸಮುದಾಯದ ಪ್ರೆಸಿಡೆಂಟ್ ಆನಂದ್ ಅವರು ತುಂಬ ಕಾಳಜಿ ವಹಿಸಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಒಂದು ರೂವಾರಿಯಾಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಬಹುಶಃ ಇದೊಂದು ಅದ್ಭುತ ಪ್ರೋಗ್ರಾಮ್. ರೋಟರಿ ಸಮುದಾಯ ದಳ ಹಾಗೂ ರೋಟರಿ ಕ್ಲಬ್ ಮಂಗಳೂರು ಹಾಗೂ ಯುವ ವಾಹಿನಿ ಮತ್ತು ನಮ್ಮ ಎನಿಮಲ್ ಕೇರ್ ಟ್ರಸ್ಟ್ ಹಾಗೆ ಶಾರದಾ ಮಹೋತ್ಸವ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಾಗಿ ಇವತ್ತು ಆ್ಯಂಟಿ ರ್ಯಾಬೀಸ್ ಹಾಗೂ ನಾಯಿಯನ್ನು ಅಡಾಪ್ಷನ್, ನಾಯಿ ಮರಿಗಳನ್ನ ಅಡಾಪ್ಷನ್ ಮಾಡುವಂಥ ಒಳ್ಳೆಯ ಕಾರ್ಯಕ್ರಮ. ನಿಜವಾಗೂ ಇದು ತೆರೆಮರೆಯಾಗಿ ಕಳೆದ 20 ವರ್ಷಗಳಿಂದ ನಡೀತಾ ಇದೆ ಅಂತ ಹೇಳಿದರೆ ನಿಜವಾಗ್ಲೂ ಭಾಳ ಖುಷಿಯಾಗ್ತಾ ಇದೆ. ಬಹುಶಃ ಇವತ್ತು ರೋಟರಿ ಸಮುದಾಯ ದಳದವರು ಬೇರೆ ಬೇರೆ ಅಭೂತಪೂರ್ವ ಪ್ರೋಗ್ರಾಮ್ಗಳನ್ನ ಈ ಒಂದು ಏರಿಯಾದಲ್ಲಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಇದೊಂದು ಬಹುಶಃ ಪ್ರತಿ ವರ್ಷ ನಾವು ರೋಟರಿ ಕ್ಲಬ್ ಮಂಗಳೂರಿನವರು ಇಲ್ಲಿ ಇವರೊಟ್ಟಿಗೆ ಸೇರಿಕೊಂಡು ಇವರಿಗೆ ಒಂದು ಬೆನ್ನು ತಟ್ಟುವ ಕೆಲಸವನ್ನು ಅಷ್ಟೇ ನಾವು ಮಾಡ್ತಾಯಿದ್ದೇವೆ. ಯಾಕೆಂದರೆ ಇದರೆಲ್ಲ ಕಾರ್ಯಕ್ರಮಗಳನ್ನು ಮಾಡುವುದು ರೋಟರಿ ಕ್ಲಬ್ ಸಮುದಾಯ ದಳ, ಎನಿಮಲ್ ಕೇರ್ ಟ್ರಸ್ಟ್ ಹಾಗೂ ಉಳಿದ ಸಂಘ ಸಂಸ್ಥೆಗಳು. ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಾಯಿಯ ಬಗ್ಗೆ ಇಲ್ಲಿ ನೋಡುವಾಗ ನಮಗೆ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದರೆ, ಒಂದು ಬೀದಿ ನಾಯಿಗಳನ್ನ ಇಲ್ಲಿ ತಂದು ಅವುಗಳ ರಕ್ಷಣೆ ಮಾಡುವುದು ಮತ್ತು ನಾಯಿಗಳಿಗೆ ಆ್ಯಂಟಿ ರ್ಯಾಬೀಸ್ ಚುಚ್ಚುಮದ್ದನ್ನು ಕೊಡುವಂಥದ್ದು ಅದ್ಭುತ ಪ್ರೋಗ್ರಾಮ್. ಈಗಾಗಲೇ ಜಲಂಧರ್ ರೈ ಅವರು ಆ ನಾಯಿ ಚುಚ್ಚಿನಿಂದ ಸತ್ತು ಹೋದ್ರಂತ ಹೇಳುವಾಗ ನಮ್ಗೆ ಅನಿಸ್ತದೆ ಈ ಭಾಗದಲ್ಲಿ ಎಷ್ಟೋ ಜನರುಗಳಿಗೆ 20 ವರ್ಷಗಳಿಂದ ಏನು ಲಾಭ ಆಗಿದೆ ಅಂತ ಹೇಳೋದು ನಮಗೆ ಅದರಲ್ಲಿ ಗೊತ್ತಾಗ್ತದೆ. ಬಹುಶಃ ರೀಸೆಂಟ್ಲಿ ಚಾರ್ಲಿ 777 ಅಂತ ಹೇಳುವ ಒಂದು ಕನ್ನಡ ಪಿಕ್ಚರ್ ನಾನು ಸಹ ನನ್ನ ಕುಟುಂಬದೊಂದಿಗೆ ಹೋಗಿ ನೋಡಿದೆ. ನಾನು ತುಂಬ ಅದನ್ನು ನೋಡಿ ನಮ್ಮ ಕಣ್ಣಲ್ಲಿ ನೀರು ಬಂತು. ನಮ್ಮ ಕೆಲಸದ ಹುಡುಗಿ, ನನ್ನ ಹೆಂಡತಿ ಎಲ್ಲ ಹತ್ತರು. ಯಾಕಂದರೆ ಆ ನಾಯಿ ಅವಸ್ಥೆ ಏನಂತ ಹೇಳಿ, ನಾಯಿಯ ಪಾಡು ಅಂತ ಹೇಳ್ತಾರೆ. ಆದರೆ ಆ ಫಿಲ್ಮನ್ನು ನೋಡುವಾಗ ಒಂದು ವ್ಯಕ್ತಿ ಮೊದಲು ನಾಯಿಯನ್ನು ಪ್ರೀತಿ ಮಾಡುವುದಿಲ್ಲ, ಒಮ್ಮೆ ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಆ ನಾಯಿಯ ಕೊನೆಯವರೆಗೂ ನಾಯಿಯೊಂದಿಗೆ ಇರ್ತಾನೆ ಹಾಗೂ ಒಂದು ಮಾನವೀಯತೆಯನ್ನು ಎದ್ದು ತೋರ್ತದೆ ಅಂತ ಹೇಳುವುದಕ್ಕೆ ಒಂದು ನಿದರ್ಶನ. ಅದಕ್ಕಾಗಿ ಇವತ್ತಿನ ಈ ಪ್ರೋಗ್ರಾಮ್ ಕೇವಲ ನಾಯಿ ಅಂತ ಹೇಳುವಂಥದ್ದಲ್ಲ, ನಾಯಿ ಬೆಕ್ಕಲ್ಲ,
ಮಾನವೀಯತೆಗೆ ಒಂದು ದೊಡ್ಡ ಒಂದು ಸಾಕ್ಷಿ ಅಂತ ಹೇಳುತ್ತಾ, ಈ ಮುಂದಿನ ದಿನದಲ್ಲಿ ನಮ್ಮ RCC ಕೊಲ್ಲೆ ಅಥವಾ ರೋಟರಿ ಕ್ಲಬ್ ಮಂಗಳೂರು ಎಲ್ಲ ಸೇರಿ ದೊಡ್ಡ ಮಟ್ಟದಲ್ಲಿ ಇನ್ನೂ ಇಂಥ ಪ್ರೋಗ್ರಾಮ್ಗಳನ್ನು ಮಾಡಲಿ, ಅವರಿಗೆ ಒಂದು ಸಹಾಯವನ್ನು ನಾವು ಮಾಡ್ತೇವೆ ಅಂತ ಹೇಳುತ್ತಾ ನನಗೆ ಕೊಟ್ಟ ಅವಕಾಶಕ್ಕೆ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಮಮತಾ ರಾವ್ ಅವರು ಈಗ ಈ ಶಿಬಿರವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಥ್ಯಾಂಕ್ ಯು. ನಾನು ಮಮತಾ ರಾವ್, ಆ್ಯನಿಮಲ್ ಕೇರ್ ಟ್ರಸ್ಟ್ ವಾಲಂಟಿಯರ್ ಆ್ಯಕ್ಚುಲಿ. ಬಟ್ ಇವತ್ತು ನಮ್ಮದೊಂದು ಶಿಬಿರ ಉಂಟು, ಉಚಿತವಾಗಿ ನಾಯಿಗಳನ್ನು ಬೆಕ್ಕುಗಳನ್ನ ಕೊಡುವಂಥ ಶಿಬಿರ ಇದೆ. ದಯವಿಟ್ಟು ನಮ್ಮ ದೇಸಿ ನಾಯಿಗಳನ್ನು ಅಡಾಪ್ಟ್ ಮಾಡಿ. ಅಂದರೆ ಹಣ ಕೊಟ್ಟು ಬ್ರೀಡರ್ಸ್ಗೆ ಹೋಗಿ ಫಾರಿನ್ ನಾಯಿಗಳನ್ನ ತಗೊಳ್ಳೋ ಬದಲು ನಮ್ಮ ದೇಶದ ದಾರಿಯಲ್ಲಿ ನಾವು ಸಿಕ್ಕಿದ್ದನ್ನ ರಕ್ಷಿಸಿಬಿಟ್ಟು ಅವುಗಳಿಗೆ ಲಸಿಕೆಗಳೆಲ್ಲ ಕೊಟ್ಟು ಆರೋಗ್ಯಕರವಾದ ಪ್ರಾಣಿಗಳನ್ನ ನಾವು ಕೊಡ್ತೇವೆ. ಅದನ್ನು ನೀವು ಅಡಾಪ್ಟ್ ಮಾಡಿ. ಇವುಗಳು ನಮ್ಮ ಹವೆಗೆ, ನಮ್ಮ ವೆದರ್ಗೆ, ನಮ್ಮ ಊಟಕ್ಕೆ ಎಲ್ಲ ಬೆಸ್ಟ್ ಇರ್ತದೆ, ಟ್ರೈನ್ ಮಾಡೋಕ್ಕೆ ಈಸಿ ಇರ್ತದೆ. ಸೊ ಅವುಗಳನ್ನ ನೀವು ಅಡಾಪ್ಟ್ ಮಾಡಬೇಕು. ಇನ್ನೊಂದು ಮುಖ್ಯವಾಗಿ ಏನಂದರೆ ಹೆಣ್ಣು ನಾಯಿಗಳನ್ನ ಅಡಾಪ್ಟ್ ಮಾಡಬೇಕು. ಎಲ್ಲರೂ ನಮ್ಮ ಹತ್ರ ಕೇಳೋದು ಗಂಡಿದೆಯಾ ಅಂತ. ಆದರೆ ಹೆಣ್ಣು ನಾಯಿಗಳನ್ನ ಯಾರು ಬೇಡ, ಅದನ್ನೇ ದಾರಿಯಲ್ಲಿ ಬಿಸಾಕಿ ಹೋಗ್ತಾರೆ. ಹೆಣ್ಣು ನಾಯಿಗಳಿಗೆ ನೀವು ಮನೆ ಕೊಡಿ. ಅದಕ್ಕೆ ಒಂದು 7-8 ತಿಂಗಳು ವಯಸ್ಸಾದಾಗ ಸಂತಾನ ನಿಯಂತ್ರಣ ಚಿಕಿತ್ಸೆ ಮಾಡಿಸಿದರೆ ಅದು ಮರಿ ಹಾಕೋದಿಲ್ಲ. ಯಾವ ಗಂಡುಗಳು ಆ ಮನೆಗಳಿಗೆ ಬಂದು ಅದಕ್ಕೆ ಕಾಡೋದಿಲ್ಲ. ಆದ್ದರಿಂದ ಹೆಣ್ಣು ಮರಿಗಳನ್ನು, ನಮ್ಮ ದೇಶದ ಭಾರತೀಯ ಹೆಣ್ಣು ಮರಿಗಳನ್ನ ನೀವು ಅಡಾಪ್ಟ್ ಮಾಡಿ ಚೆನ್ನಾಗಿ ನೋಡಿಕೊಂಡು ಲೈಫ್ ಲಾಂಗ್ ನೋಡ್ಕೊಳ್ಳಿ. ಅದಕ್ಕೆ ಟೈಮಿಗೆ ಸರಿಯಾಗಿ ಚಿಕಿತ್ಸೆ ಮಾಡಿಸಿ. ಅದು ಮರಿಗಳನ್ನ ತಂದು ದಾರಿಯಲ್ಲಿ ಬಿಡಬಾರ್ದು, ಮಾರ್ಕೆಟಲ್ಲಿ ಬಿಡಬಾರ್ದು. ಚೆನ್ನಾಗಿ ನಮ್ಮ ಫ್ಯಾಮ್ಲಿ ಥರ ನೋಡ್ಕೊಳ್ಳಿ. ಆಮೇಲೆ ಇನ್ನೊಂದೇನೆಂದರೆ, ನಿಮಗೆ ಇವತ್ತು ತೊಗೊಳಕ್ಕಾಗದೇ ಇದ್ದರೆ ನಾವು ಶಕ್ತಿನಗರದಲ್ಲಿದ್ದೇವೆ, ಆ್ಯನಿಮಲ್ ಕೇರ್ ಟ್ರಸ್ಟ್ ಅಂತ. ಇನ್ಸ್ಟಾಗ್ರಾಮಲ್ಲಿ ನಾವು ಆ್ಯನಿಮಲ್ ಕೇರ್ ಟ್ರಸ್ಟ್, ಫೇಸ್ಬುಕ್ಕಲ್ಲೂ ಇದ್ದೇವೆ. ಅಲ್ಲಿ ತಾವು ಬಂದುಬಿಟ್ಟು ನಾವು ಏನೇನು ಕ್ಯಾಂಪ್ಗಳು ನಡೀತಾ ಇದೆ ಅದೆಲ್ಲ ನೋಡ್ಬೋದು. ಶಕ್ತಿನಗರಕ್ಕೆ ಬಂದು ಆಪರೇಷನ್ ಆಗಿರೋ ನಾಯಿಗಳನ್ನೂ ಅಡಾಪ್ಟ್ ಮಾಡ್ಬೋದು. ಸೊ ದಯವಿಟ್ಟು ಇವತ್ತು ನಮ್ಮ ಮರಿಗಳನ್ನ ಅಡಾಪ್ಟ್ ಮಾಡಿ ಅಂತ ಕೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಎಲ್ಲ ವಿಭಾಗದ ಸಂಘ ಸಂಸ್ಥೆಗಳಿಗೆ ಅಭಿನಂದಿಸ್ತಾ ಒಂದು ಮಾತು. ಈ ಒಂದು ಪರಿಸರದಲ್ಲಿ 20 ವರ್ಷದಿಂದ ರೋಟರಿ ಕ್ಲಬ್ ಸಮುದಾಯ ದಳ ಮತ್ತು ಅನಿಮಲ್ ಕೇರ್ ಮತ್ತು ಎಲ್ಲ ಜಂಟಿ ಆಶ್ರಯದಲ್ಲಿ ನಮ್ಮ ಈ ಸಾರ್ವಜನಿಕ ಶಾರದಾ ಮಹೋತ್ಸವದೊಂದಿಗೆ ಮಾಡ್ತಿರುವಂಥ ಕೆಲಸ ಶ್ಲಾಘನೀಯ. ಈ ಒಂದು ಸಮಿತಿ ವತಿಯಿಂದ ನಮಗೂ ಹೆಸರು ಬಂತು, ಎಲ್ಲ ಸಂಸ್ಥೆಗೂ ಹೆಸರು ಬಂದಿದೆ. ಆ ಒಂದು ದಯೆಯಿಂದ ಮನುಷ್ಯನಾಗೆ ಪ್ರಾಣಿ ದಯೆ, ಈಗ ಎಲ್ಲರೂ ಮಾತಾಡಿದರು. ಆ ಒಂದು ಪ್ರಾಣಿಗಳಿಗೆ ನಾಯಿ, ಬೆಕ್ಕು ಯಾವುದು ಸಹ ನಮ್ಮ ಪರಿಸರದಲ್ಲಿ ನಮ್ಮ ಎಲ್ಲ ಕೆಲಸ ಕಾರ್ಯಕ್ಕೆ ಉತ್ಪನ್ನವಾಗಿ ನಮಗೆ ಸಹಾಯಕ ಪೂರಕವಾಗಿರ್ತದೆ. ಆ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಂಥ ಎಲ್ಲರಿಗೂ ನಮ್ಮ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ, ಸಾರ್ವಜನಿಕ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಸೋಮೇಶ್ವರ, ಹಾಗೆ ಜಂಟಿ ಆಶ್ರಯದಲ್ಲಿರುವ ಆದರ್ಶ ಮಿತ್ರ ಮಂಡಳಿ ಕೊಲ್ಯ, ಶ್ರೀ ಶಾರದಾ ಮಹಿಳಾ ಮಂಡಳಿ ಕೊಲ್ಯ ಇವರೆಲ್ಲರ ಆಭಾರಿಯಾಗಿದ್ದೇವೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ನಾಯಿ ಬಾಳು ಅಂತಾರೆ. ನಾಯಿಗಿತ್ತಿನ ಆತು ಒಂಜಿ ಕೃತಜ್ಞತೆ ಮನುಷ್ಯರಿಗೆ 1-2 ಸರ್ತಿ ಐಕೆ ದಾಲ ಅನ್ಪುಕೊಂಡು ಬೊಕ್ಕ ಈ ಆಕಳಿಂದ ಯಾಪಲ ಗುರ್ತಾ ಬರ್ತದೆ. ಬೊಕ್ಕ ಗೃಹ ರಕ್ಷಕ್ಕೆ ಒಂಜಿ ಇಲ್ಲಲ್ಲಿ ಕಲ್ವತ್ತ ನಾನು ಅನಂಜಿ ಬೊಕ್ಕೊಂಜಿ ಪೋಣಾಗ ಒಂಜಿ ನಾಯಿ ಇತ್ತಂಡ ಅವಳು ಭಾರಿ ಕಮ್ಮಿ ಅಂಚಾದ ನಾಯಿದ ನಮ್ಮ 5,000 ಪ್ರಾಣಿ ನಮ್ಮದ ಮಿತ್ತು ಭಾರಿ ಪ್ರೀತಿ ಪೂರ್ಣ ನಾಯಿಲೆಗೆ ಅವು ನಂಗೆ ಗೊತ್ತಾಪಜಿ ಅಂಚಾರು ಹಿಡ್ದಿತ್ತೆ. ಈ ಸಂದರ್ಭಗಳು ಐಕೆ ಲಸಿಕೆ ಪೋಡು ನಾನು ನಂಜಿ ಬೊಕ್ಕೊಂಜಿ ರೋಟರಿ ಇಲಾಖೆದ ಬುಕ್ಲೆಗೆ ಮಾತ್ರ 20 ವರ್ಷ ನಡಪಂದುಲೇರಿ ಅಕ್ಲ ಕಾರ್ಯ ಯಶಸ್ವಿಯಾದ ನಡಪಾಡು ಬಂದು ಬೆಂಗಳೂರು ಮೂಲ ಆರಾಧನೆ ಶಾರದೋತ್ಸವ ಸೋಮನಾಥಳ ಮಾತೆಲ್ಲ ಪರವಾದ ಅಕ್ಳಿಗೆ ಶುಭ ಹಾರೈಸ ಅಕ್ಲ ಕೆಲಸಗಳು ಯಶಸ್ಸು ದಿಕ್ಕಾಡದು ಬೇಡೊಂದು ಎನ್ನ ಪಾತ್ರ ಜೈ ಹಿಂದ್. ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾನು ಎಲ್ಲ ಜಂಟಿ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ರೊಟೇರಿಯನ್ ಶಾಂತರಾಮ್ ಶೆಟ್ಟಿ, ಇಂಡಿಯನ್ ರೆಡ್ ಕ್ರಾಸ್ನ ಪ್ರೆಸಿಡೆಂಟ್ ಇದ್ದಾರೆ. ಅವರಿಗೆ ಕೂಡ ನಾನು ನಮ್ಮೆಲ್ಲರ ಜಂಟಿ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಡಾಕ್ಟರ್ ಮಮತಾ ರಾವ್ ಹಾಗೂ ಆ್ಯನಿಮಲ್ ಟ್ರಸ್ಟ್ ಕೇರ್ನ ಚಾರ್ಲ್ಸ್ ಹಾಗೂ ಎಲ್ಲ ತಂಡದವರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಇದ್ದಾರೆ ಎಚ್ ಪ್ರಕಾಶ್, ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಇದರ ಅಧ್ಯಕ್ಷರು, ಹಾಗೂ ಅವರ
ಸರ್ವ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಹಿರಿಯ ಸದಸ್ಯರಾದಂತಹ ಸೀತಾರಾಮ್ ಬಂಗೇರ ಇದ್ದಾರೆ. ಅವರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಸುಂದರ ಸುವರ್ಣ ಅಧ್ಯಕ್ಷರು ಯುವವಾಹಿನಿ ರಿಜಿಸ್ಟ್ರಿ ಕೊಲ್ಲೆ ಘಟಕ, ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಜೀವನ್ ಬೆರಿಕೆ ಸಮಾಜ ಸೇವಾ ನಿರ್ದೇಶಕರು ಯುವವಾಹಿನಿ ರಿಜಿಸ್ಟ್ರಿ ಕೊಲ್ಲೆ ಘಟಕ, ಹಾಗೂ ರೋಟರಿ ಕ್ಲಬ್ ಮಂಗಳೂರು ಪುರದ ರೊಟೇರಿಯನ್ ವಿನೋದ್ ಕುಡ್ವ ನಮ್ಮ ಜೊತೆ ಇದ್ದಾರೆ. ಹಾಗೆ ರೊಟೇರಿಯನ್ ಜಯಕುಮಾರ್ ಅವರ ಬಗ್ಗೆ ಹೇಳಬೇಕಾದ್ರೆ ಅವರು ಈ ಒಂದು RCC ರೋಟರಿ ಸಮುದಾಯದಲ್ಲಿ ಸ್ಥಾಪನೆ ಆಗಲಿಕ್ಕೆ ಕಾರಣಕರ್ತರು ಹೌದು. ಹಾಗೂ ಪ್ರತಿ ವರ್ಷ ನಮ್ಮ ಈ ಒಂದು ಉಚ್ಚನಾಯಿ ಲಸಿಕಾ ಶಿಬಿರಕ್ಕೆ ನಮಗೆ ಪ್ರೋತ್ಸಾಹ ನೀಡುತ್ತಾ ಇಲ್ಲಿ ಬಂದು ನಮ್ಮನ್ನು ಪ್ರೋತ್ಸಾಹ ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ನಮಗೆ ಸಹಕರಿಸ್ತಾ ಇದ್ದಾರೆ. ಹಾಗೆ ರೊಟೇರಿಯನ್ VKK ಕಲ್ಲೂರಾಯ ರೋಟರಿ ಕ್ಲಬ್ ಮಂಗಳೂರು ಪುರದ ಮಾಜಿ ಅಧ್ಯಕ್ಷರು ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಬಹಳ ಉತ್ತಮವಾದ MC ಮಾಡಿಕೊಟ್ಟಂತಹ ತುಳಸಿ ಪುಷ್ಕರ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಅವರು ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ್ದು. ಹಾಗೆ ಸುರೇಶ್ ಶೆಣೈ ರೋಟರಿ ಕ್ಲಬ್ ಮಂಗಳೂರು ಪುರದ ಎಲ್ಲ ಸದಸ್ಯರು ಹಾಗೂ ಇಲ್ಲಿ ಭಾಗವಹಿಸಿದ ಸರ್ವ ಸದಸ್ಯರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಹೊಸಕರೆಲ್ಲ ತಂಡ ಇದ್ದಾರೆ. ಹಾಗೂ ಅಪ್ಪಕ್ಕ ಶಶಿಧರ್ ಬೈಲ್ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ನಾನೊಂದು ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ಮಧ್ಯಾಹ್ನ ತನಕ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಅಂತ ಹೇಳಿ ನಾನು ಶುಭ ಹಾರೈಸುತ್ತಾ ನನ್ನ ಎರಡು ಮಾತು ಧನ್ಯವಾದಗಳು. ಇನ್ನು ನಮ್ಮ ಈ ಎನಿಮಲ್ ಕೇರ್ನ ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇವರೆಲ್ಲರಿಗೆ ನಮ್ಮ ಕೊಲ್ಲಿಯ ಶಾರದಾ ಸೇವಾ ಟ್ರಸ್ಟ್ ಹಾಗೂ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾದಂಥ ಅಭಿವಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಮ್ಮ ಜಾಗದಲ್ಲಿ ಇದನ್ನೊಂದು ಒಳ್ಳೆಯ ಸಾಮಾಜಿಕ ಚಟುವಟಿಕೆಯನ್ನು ಮಾಡ್ತಾ ಇದ್ದೀರಿ ಅಂತೇಳಿ. ಈ ಸಂದರ್ಭದಲ್ಲಿ ನಾವು ಈಗಾಗಲೇ ಈ ಒಂದು ದೊಡ್ಡ ಚಪ್ರವನ್ನು ಹಾಕಿದ್ದು ನಿಮಗೆಲ್ಲ ಗೊತ್ತಿರಬಹುದು. ಈ ವರ್ಷದ 2022ರ ನವರಾತ್ರಿ ಉತ್ಸವದ ಈ ನಾಡ ಹಬ್ಬಕ್ಕೆ ಎಲ್ಲರಿಗೂ ಕೂಡ ನಿಮ್ಮ ಸಂಘ ಸಂಸ್ಥೆಯವರಿಗೆ ಮತ್ತು ಇಲ್ಲಿ ಇರುವ ಸಾರ್ವಜನಿಕರಿಗೆ ನಾವು ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಈ ಶಾರದೋತ್ಸವ ಸಮಿತಿಯ ಈ ವರ್ಷದ 41ನೇ ವರ್ಷದ ಈ ಕಾರ್ಯಕ್ರಮ 2ನೇ ತಾರೀಕು ಬೆಳಿಗ್ಗೆ ಪ್ರತಿಷ್ಠಾಪನೆಗೊಂಡು ಶಾರದೆಯ ಮೂರ್ತಿ ಪ್ರತಿಷ್ಠಾಪನೆಗೊಂಡು 2, 3, 4 ಈ 3 ದಿನಗಳ ಪರ್ಯಂತ ನಡೀತದೆ. ವಿಶೇಷವಾಗಿರ್ತಕ್ಕಂಥ ಧಾರ್ಮಿಕ ಪ್ರಕ್ರಿಯೆಗಳು, ಲಲಿತ ಸಹಸ್ರನಾಮ ಇರ್ಬೋದು, ಭಜನೆ ಇರ್ಬೋದು, ಹಾಗೆ ರಂಗಪೂಜೆ, ಮಹಾಪೂಜೆ, ಅನ್ನಸಂತರ್ಪಣೆ 3 ದಿನಗಳು ಕೂಡ ನಡೀತದೆ. ಹಾಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಸಂಜೆ ಹೊತ್ತಿನಲ್ಲಿ. ಹಾಗೆ ಈ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಎಲ್ಲರೂ ಆಗಮಿಸಬೇಕು. ಹಾಗೆ 4ನೇ ತಾರೀಕು ಬೆಳಿಗ್ಗೆ ಧಾರ್ಮಿಕ ಸಭೆ ಕೂಡ ಇದೆ. ಈ ಧಾರ್ಮಿಕ ಸಭೆಯಲ್ಲಿ ಕೂಡ ತಾವೆಲ್ಲರೂ ಭಾಗವಹಿಸಬೇಕು. ಸಂಜೆ ನಡೆಯುವಂಥ ಆವತ್ತು ಈ ಶೋಭಾಯಾತ್ರೆ ಮತ್ತು ಸೋಮೇಶ್ವರ ಕಡಲ ಕಿನಾರೆಯಲ್ಲಿ ಶಾರದಾ ಮಾತೆಯ ಜಲಸ್ತಂಭನ ಕಾರ್ಯಕ್ರಮದಲ್ಲಿವರೆಗೆ ಎಲ್ಲರ ಸಹಕಾರ ಪ್ರೋತ್ಸಾಹ ಇರಲಿ ಅಂತೇಳಿ ನಾವು ಶಾರದೋತ್ಸವ ಸಮಿತಿ ವತಿಯಿಂದ ಆಶಿಸಿ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೂ ಕೂಡ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ.